ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ ವತಿಯಿಂದ ನಡೆಯುತ್ತಿರುವಂತಹ ಈ ಒಂದು ಕಾರ್ಯಕ್ರಮ ಹೆಲ್ಪ್ ಇಂಡಿಯಾ ಫೌಂಡೇಶನ್ ತೊಕ್ಕೊಟ್ಟು, ನುಸ್ರತ್ ಇಸ್ಲಾಂ ಅಸೋಸಿಯೇಷನ್, ಪೆರ್ಮನ್ನೂರು ಸ್ಪೋರ್ಟ್ಸ್ ಕ್ಲಬ್ ಹಾಗೂ ರಾಣಿ ಅಬ್ಬಕ್ಕ ಯುವಕ ಮಂಡಲ ರಿಜಿಸ್ಟರ್ಡ್ ಇವರ ಜಂಟಿ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ವಿದ್ಯುಕ್ತವಾಗಿ ಇವತ್ತು ಉದ್ಘಾಟನೆಗೊಳ್ಳಲಿದೆ. ಕಾರ್ಯಕ್ರಮದ ಮೊದಲು ಪ್ರಾರ್ಥನೆ ವೆನ್ಲಾಕ್ ಆಯುಷ್ ಆಸ್ಪತ್ರೆಯ ಕನಿಷ್ಠ ವೈದ್ಯರಿಂದ ದಯಮಾಡಿ ಪ್ರಾರ್ಥನೆಯ ಆ ವೈದ್ಯರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾರೆ. दातारमीशं विविधौषधीनां धन्वन्तरिं रमानाथं सर्वरोगनिवारकम् आयुर्वेदप्रवक्तारं वन्दे पीयूषदायकम् सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु ಜಗತ್ ಪ್ರಸಿದ್ಧ ಯುನಾನಿ ತಜ್ಞರಾದ ಹಕೀಂ ಅಜ್ಮಲ್ ಖಾನ್ ರವರ ಜನ್ಮದಿನದ ಗೌರವದ ಪ್ರತೀಕವಾಗಿ ಪ್ರತಿ ವರ್ಷ ಫೆಬ್ರವರಿ 11ರಂದು ರಾಷ್ಟ್ರೀಯ ಯುನಾನಿ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಬಹುಮುಖ ಪ್ರತಿಭೆಯು, ಉತ್ತಮ ವಾಗ್ಮಿಯು, ಶ್ರೇಷ್ಠ ಯುನಾನಿ ಚಿಕಿತ್ಸಕರು ಆದ ಹಕೀಂ ಅಜ್ಮಲ್ ಖಾನ್ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರೊಂದಿಗೆ ನಿಕಟ ಸಂಪರ್ಕ ಹೊಂದಿದ ಮುಂಚೂಣಿಯ ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದರು. ಅದಲ್ಲದೆ ವೈದ್ಯಕೀಯ ಯುನಾನಿ ಕ್ಷೇತ್ರದಲ್ಲಿ ಇವರ ಕೊಡುಗೆಯು ಅಪಾರವಾದ 11ನೇ ಫೆಬ್ರವರಿ 2020 ಅಂದರೆ ಇಂದು ಈ ಮಹಾನ್ ವ್ಯಕ್ತಿತ್ವದ 150ನೇ ಜನ್ಮ ದಿನಾಚರಣೆಯನ್ನು 4ನೇ ರಾಷ್ಟ್ರೀಯ ಯುನಾನಿ ದಿನಾಚರಣೆಯನ್ನಾಗಿ ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇವರು ಹೆಲ್ಪ್ ಇಂಡಿಯಾ ಫೌಂಡೇಶನ್ ನ ಜಂಟಿ ಆಶ್ರಯದಲ್ಲಿ ಸುಮಾರು 100 ಮಂದಿ ಮಹಿಳೆಯರು ಹಾಗೂ ಪುರುಷರಿಗೆ ಉಚಿತವಾಗಿ ಇಜಾಮ ಚಿಕಿತ್ಸೆಯನ್ನು ಅಲ್ಲದೆ ತಜ್ಞ ವೈದ್ಯರುಗಳಿಂದ ಉಚಿತ ಯುನಾನಿ ವೈದ್ಯಕೀಯ ಚಿಕಿತ್ಸೆ ಹಾಗೂ ಔಷಧಿ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಮಹತ್ವಪೂರ್ಣ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಆರೋಗ್ಯ ರಕ್ಷಾ ಸಮಿತಿ ಸಾಮಾನ್ಯ ಸಭೆಯ ಸಮಿತಿಯ ಸದಸ್ಯರಾದ ಮಾಜಿ ನಗರಸಭಾ ಅಧ್ಯಕ್ಷರು ಆದಂತಹ ಜನಾಬ್ ಹುಸೇನ್ ಕುಂಜ್ಮೋನ್ ರವರನ್ನು ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅವರಿಗೆ ಹೂಗುಚ್ಛವನ್ನು ಕೊಟ್ಟು ಗೌರವಿಸಬೇಕು ಅಂತ ರಾಣಿ ಅಬ್ಬಕ್ಕ ಯುವಕ ಮಂಡಲದ ಕಿರಣ್ ಅವರನ್ನು ಸ್ವಾಗತಿಸುತ್ತೇನೆ. ಮುಖೇಶ್ ಕೋಟ್ಯಾನ್ ಇಂದಿನ ಈ ಕಾರ್ಯಕ್ರಮದ ಅದೇ ರೀತಿ ಈ ಕಾರ್ಯಕ್ರಮದ ತಾಲೂಕು ಆರೋಗ್ಯ ಅಧಿಕಾರಿಯಾದಂತಹ ಡಾಕ್ಟರ್ ಸುಜಯ್ ಭಂಡಾರಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಬಹಳ ಆತ್ಮೀಯವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ರಾಣಿ ಅಬ್ಬಕ್ಕ ಯುವಕ ಮಂಡಲದ ಮನೀಶ್ ಅವರು ಹೂಗುಚ್ಛ ಕೊಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಅಲ್ಪಸಂಖ್ಯಾತರ ವಿಭಾಗದ ಯುಪಿ ಸಲೀಂ ರವರಿದ್ದಾರೆ. ಅವರನ್ನು ನಾನು ಬಹಳ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಖ್ಯಾತ ವಕೀಲರು, ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ RCH
ಅಧಿಕಾರಿ ಡಾಕ್ಟರ್ ರಾಜೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇವರನ್ನು ಗೌರವಿಸಲು ತೌಸೀಫ್ ಅಹಮದ್ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಇವರನ್ನ ವೇದಿಕೆ ಬರಮಾಡ್ತಿದೆ. ಅದೇ ರೀತಿ ನಮ್ಮೊಂದಿಗೆ ವೆನ್ಲಾಕ್ ಆಯುಷ್ ಇಲಾಖೆಯ ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸೈಯದ್ ಜಾಹಿದ್ ಹುಸೇನ್ ಅವರು ನಮ್ಮೊಂದಿಗಿದ್ದಾರೆ. ನಮ್ಮ ಶಾಸಕರಾದ ಜನಾಬ್ ಯುಟಿ ಖಾದರ್ ಅವರು ಉಪಸ್ಥಿತರಿರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಇಂದು ಬೆಳಗ್ಗೆ ಬೆಂಗಳೂರಿಗೆ ತೆರಳಿದ್ದಾರೆ. ಅವರ ಈ ಉತ್ಸುಕತೆಯಲ್ಲಿ ನಮ್ಮೆಲ್ಲರನ್ನು, ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಹಾಗೂ ನುಸ್ರತುಲ್ ಇಸ್ಲಾಂ ಅಸೋಸಿಯೇಷನ್, ರಾಣಿ ಅಬ್ಬಕ್ಕ ಯುವಕ ಮಂಡಲ ರಿಜಿಸ್ಟರ್ಡ್ ಮೊಗವೀರಪಟ್ನ ಹಾಗೂ ಬೆಳ್ಮನ್ನೂರು ಸ್ಪೋರ್ಟ್ಸ್ ಕ್ಲಬ್ ಇವರೆಲ್ಲರನ್ನು ಒಂದುಗೂಡಿಸಿ ಉಳ್ಳಾಳದಲ್ಲಿ ಶಾಂತಿ ಸಾಮರಸ್ಯವನ್ನು ಕಾಪಾಡಲು ಬಹಳವಾಗಿ ಶ್ರಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅನುಪಸ್ಥಿತರಾಗಿದ್ದಾರೆ. ಅವರು ಈಗಾಗಲೇ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಲಿ ಎಂದು ಶುಭ ಹಾರೈಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೆ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇದಕ್ಕೆ ಸಹಕಾರವನ್ನು ಕೊಟ್ಟಂತಹ ರಾಣಿ ಅಬ್ಬಕ್ಕ ಯುವಕ ಮಂಡಲ ರಿಜಿಸ್ಟರ್ ಇದರ ಅಧ್ಯಕ್ಷರಾದಂತಹ ಸಂತೋಷ್ ಕೋಟಿ ನಮ್ಮೊಂದಿಗಿದ್ದಾರೆ. ಅವರನ್ನು ಬಹಳ ಪ್ರೀತಿಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಇದೊಂದು NGO ಆಗಿದೆ. ಅದೇ ರೀತಿ ನಮ್ಮೊಂದಿಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ನುಸ್ರತುಲ್ ಇಸ್ಲಾಂ ಅಸೋಸಿಯೇಷನ್ ನ ಅಧ್ಯಕ್ಷರಾದಂತಹ ಹಾಗೂ ಮಾಜಿ ಕೌನ್ಸಿಲರ್ ಆದಂತಹ ಜನಾಬ್ ಮುಸ್ತಫಾ ಅಬ್ದುಲ್ಲಾ ಅವರಿದ್ದಾರೆ. ಉಳ್ಳಾಳ ನಗರಸಭಾ ಸಮುದಾಯದ ಎಲ್ಲ ವೈದ್ಯಾಧಿಕಾರಿಗಳಿಗೂ ಹಾಗೂ ರಾಣಿ ಅಬ್ಬಕ್ಕ ಯುವಕ ಮಂಡಲ ರಿಜಿಸ್ಟರ್ಡ್ ಮೊಗವೀರಪಟ್ನ ಇದರ ಎಲ್ಲ ಸದಸ್ಯರು ನಮ್ಮೊಂದಿಗೆ ಉತ್ತಮ ರೀತಿಯಲ್ಲಿ ಸಹಕರಿಸುತ್ತಿದ್ದಾರೆ. ಅದೇ ರೀತಿ ಬೆಳ್ಮನ್ನೂರು ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಸದಸ್ಯರು ಹಾಗೂ ಮಾಧ್ಯಮ ವೃಂದದವರು, ಪೊಲೀಸ್ ಇಲಾಖೆ ಹಾಗೂ ಉಪಸ್ಥಿತರಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಫಲಾನುಭವಿಗಳಿಗೂ ಎಲ್ಲರಿಗೂ ನಾನು ಬಹಳ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ಈ ಒಂದು ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತಿದ್ದೇನೆ. ಜೈ ಹಿಂದ್. ಫೌಂಡೇಶನ್ ಇವಾಗ ಆಯುಷ್ ಇಲಾಖೆ ಹಮ್ಮಿಕೊಂಡಿರುವಂತಹ ಈ ರಾಷ್ಟ್ರೀಯ ಯುನಾನಿ ದಿನಾಚರಣೆ 2020 ಏನು ಎಂಬುದಾಗಿ ನಮ್ಮೊಂದಿಗೆ ಪ್ರಸ್ತಾವನೆ ಮಾತಾಡಲಿಕ್ಕಿದ್ದಾರೆ ಜಿಲ್ಲಾ ಆಯುಷ್ ಅಧಿಕಾರಿ, ಆಯುಷ್ ಇಲಾಖೆ ದಕ್ಷಿಣ ಕನ್ನಡ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್. ಮೊದಲನೇದಾಗಿ ಆಯುಷ್ ಇಲಾಖೆಯ ಬಗ್ಗೆ ನಾನು ಇವತ್ತು ಸಮಯದ ತುಂಬಾ ಅಭಾವ ಇರೋದ್ರಿಂದ ಸಂಕ್ಷಿಪ್ತವಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಯುಷ್ ಇಲಾಖೆ ಅಂತ ಹೇಳಿದ್ರೆ ಅಲೋಪತಿ ಒಂದು ಬಿಟ್ಟು, ಇಂಗ್ಲಿಷ್ ಮೆಡಿಸಿನ್ ಅನ್ನು ಒಂದು ಬಿಟ್ಟು ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಮತ್ತೆ ಹೋಮಿಯೋಪತಿ ಈ ಎಲ್ಲ ಇಲಾಖೆಗಳನ್ನು ಒಟ್ಟುಗೂಡಿಸಿ ಒಂದು ಆಯುಷ್ ಇಲಾಖೆ ಅಂತ AYUSH ಸರ್ಕಾರ ಮಾಡಿದೆ. ಈ ಆಯುಷ್ ಇಲಾಖೆ ಅಡಿಯಲ್ಲಿ ಈ ಯುನಾನಿ ಚಿಕಿತ್ಸಾ ಪದ್ಧತಿ ಕೂಡ ಬರ್ತಾ ಇದೆ. ಯುನಾನಿ ಚಿಕಿತ್ಸಾ ಪದ್ಧತಿ ಅಂತ ಹೇಳಿದ್ರೆ ಇದಕ್ಕೆ ಯಾಕೆ ಯುನಾನಿ ಅಂತ ಬಂತಂತ ಹೇಳಿದ್ರೆ, ಯುನಾನ್ ದೇಶದಲ್ಲಿ, ಈಗಿನ ಗ್ರೀಕ್ ದೇಶ ಹಿಂದೆ ಅದಕ್ಕೆ ಯುನಾನ್ ಅಂತ ಕರೀತಾ ಇದ್ರು. ಸೊ ಈ ದೇಶದಲ್ಲಿ ಈ ಚಿಕಿತ್ಸಾ ಪದ್ಧತಿ ಹುಟ್ಟಿಕೊಂಡಿತ್ತು. ಮತ್ತೆ ನಮ್ಮ ಭಾರತಕ್ಕೆ ಕೂಡ ಈ ಚಿಕಿತ್ಸಾ ಪದ್ಧತಿ ಕಾಲಿಟ್ಟು ಈಗ ಕೆಲವಾರು ವರ್ಷಗಳಿಂದ ತುಂಬಾ ಜನಮನ್ನಣೆಯನ್ನು ಕಳಿಸ್ತಾ ಇದೆ. ಇದರ ಒಂದು ವಿಶಿಷ್ಟ ಚಿಕಿತ್ಸಾ ಪದ್ಧತಿಯಾದಂತಹ ಹಿಜಾಮ ಚಿಕಿತ್ಸಾ ಪದ್ಧತಿ, ಇವತ್ತು ನಾವೊಂದು 100 ಜನರಿಗೆ ಇದರ ಉಚಿತ ಹಿಜಾಮ ಚಿಕಿತ್ಸೆಯನ್ನು ಮಾಡ್ಲಿಕ್ಕಿದ್ದೇವೆ. ಸೊ ಈ ಯುನಾನಿ ಚಿಕಿತ್ಸಾ ಪದ್ಧತಿಯನ್ನು ಭಾರತದಲ್ಲಿ ಪ್ರಚುರಪಡಿಸಲಿಕ್ಕೆ ಸನ್ಮಾನ್ಯ ಡಾಕ್ಟರ್ ಹಕೀಮ್ ಅಜ್ಮಲ್ ಖಾನ್ ರವರು ಬಹಳ ಮುತುವರ್ಜಿ ವಹಿಸಿದ್ರು. ಇವರೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು. ನಮ್ಮ ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಸ್ವಾತಂತ್ರ್ಯಕ್ಕಾಗಿ ಬಹಳ ಹೋರಾಟ ಮಾಡಿದ್ದಾರೆ.
ಅದೇ ರೀತಿ ದಿಲ್ಲಿಯ ಕರೋಲ್ ಬಾಗ್ನಲ್ಲಿರುವ ಯುನಾನಿ ಮತ್ತು ಆಯುರ್ವೇದ ತಿಬ್ಬಿ ಕಾಲೇಜ್ ಹಾಗೂ ಇನ್ನಿತರ ಹಲವಾರು ಕಾಲೇಜುಗಳ ಸ್ಥಾಪಕರು ಕೂಡ ಆಗಿದ್ರು. ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿಯ ಪ್ರಮುಖ ಸ್ಥಾಪಕರಲ್ಲಿ ಕೂಡ ಇವರು ಒಬ್ಬರಾಗಿದ್ರು. ಅವರ ಜನ್ಮ ದಿನಾಚರಣೆಯನ್ನು ನಾವು ಇವತ್ತು ನಮ್ಮ ಆಯುಷ್ ಭಾಯ್ ಅವರ ಹೆಸರಲ್ಲಿ ಕರೋಲ್ ಬಾಗಲ್ ರಸ್ತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಅವರ ಹೆಸರನ್ನು ಈಗ ರಾಷ್ಟ್ರೀಯ ಯುನಾನಿ ದಿನಾಚರಣೆಗೆ ಕಳೆದ 4 ವರ್ಷಗಳ ಹಿಂದೆ ನಮ್ಮ ಆಯುಷ್ ಮಂತ್ರಾಲಯ, ಕೇಂದ್ರ ಸರ್ಕಾರದ ಆಯುಷ್ ಸಚಿವಾಲಯದಿಂದ ಘೋಷಣೆ ಮಾಡಿ ಈಗ 4ನೇ ಯುನಾನಿ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಈ ಯುನಾನಿ ದಿನಾಚರಣೆಯನ್ನು ಇದೇ ಉಳ್ಳಾಲ ನಗರ ಆರೋಗ್ಯ ಕೇಂದ್ರದಲ್ಲಿ ನಾವು ಯಾಕೆ ಈ ವರ್ಷ ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಇವತ್ತು ಖಾದರ್ ಸರ್ ಅವರು ಉಪಸ್ಥಿತರು ಇರಬೇಕಾಗಿತ್ತು. ಅವರು ಏನೋ ಅಲ್ಪಸಂಖ್ಯಾತರ ಇಲಾಖೆಯ ಕಾರ್ಯಕ್ರಮ ಇರೋದ್ರಿಂದ ತುರ್ತಾಗಿ ಬೆಂಗಳೂರಿಗೆ ಹೋಗಬೇಕಾಗಿದ್ದ ಕಾರ್ಯಕ್ರಮ ಇದ್ದಿದ್ದರಿಂದ ಅವರು ಇವತ್ತು ಉಪಸ್ಥಿತರಿರಲಿಲ್ಲ. ನಮಗೆ ಅವರು ಫೋನ್ ಮಾಡಿ ತಿಳಿಸಿದ್ರು. ಸೊ ಅವರು ಆರೋಗ್ಯ ಸಚಿವರಾಗಿದ್ದಂತಹ ಕಾಲದಲ್ಲಿ ಮೊದಲಿನ ವರ್ಷ 2013-14ನೇ ಬಜೆಟ್ ಅಲ್ಲಿ ನಮ್ಮ ರಾಜ್ಯಕ್ಕೆ 30 ಆಯುಷ್ ಘಟಕಗಳನ್ನು ಮಂಜೂರು ಮಾಡಿದ್ರು. ಅದರಲ್ಲಿ ಒಂದು ಉಳ್ಳಾಳಕ್ಕೆ. ಸೊ ಈ ಆಯುಷ್ ಘಟಕ ಇಲ್ಲಿಗೆ ಮಂಜೂರು ಮಾಡಿದಾಗ ಒಂದು ಆಯುರ್ವೇದ ವೈದ್ಯರು ಮತ್ತೆ 8 ಸಿಬ್ಬಂದಿಗಳನ್ನು ಸೇರಿ 8 ಪೋಸ್ಟ್ ಇಲ್ಲಿಗೆ ಕ್ರಿಯೇಷನ್ ಆಗಿತ್ತು. ಕಳೆದ ವರ್ಷ ಇಲ್ಲಿಯ ಈ ಆಯುಷ್ ಘಟಕವನ್ನು ಪುನಃ ರಾಷ್ಟ್ರೀಯ ಆಯುಷ್ ಅಭಿಯಾನದಡಿಯಲ್ಲಿ ಮೇಲ್ದರ್ಜೆಗೇರಿಸಿ ಇಲ್ಲಿ ಪುನಃ ಒಂದು ಯುನಾನಿ ಹಾಗೂ ನ್ಯಾಚುರೋಪತಿ ಡಾಕ್ಟರ್ ಅನ್ನು ಕೂಡ ಇಲ್ಲಿ ನಾವು ಅದಕ್ಕೆ ಹುದ್ದೆ ಮಂಜೂರಾಗಿದೆ. ಯುನಾನಿ ಡಾಕ್ಟರ್ ಈಗಾಗಲೇ ನಾವು ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ. ಇಲ್ಲಿ ಈ ಯುನಾನಿ ಚಿಕಿತ್ಸೆಯ ಬಗ್ಗೆ ಜನರಿಗೆ ಇದನ್ನು ನಾವು ಪ್ರಮೋಟ್ ಮಾಡಬೇಕು, ಇದರ ಸದುಪಯೋಗ ಇಲ್ಲಿನ ಜನರಿಗೂ ಕೂಡ ತಿಳಿಸಬೇಕು. ಅದಕ್ಕೆ ಬೇಕಾಗಿ ಈ ಯುನಾನಿ ದಿನಾಚರಣೆನ ಇಲ್ಲಿ ನಾವು ಇವತ್ತು ಆಯೋಜನೆ ಮಾಡಿ ಇಲ್ಲಿ ಯುನಾನಿ ಚಿಕಿತ್ಸಾ ಕ್ಯಾಂಪ್ ಕೂಡ ಇವತ್ತು ನಡೀತಾ ಇದೆ. ಅದರ ಜೊತೆಗೆ ಕಪಿಂಗ್ ಕ್ಯಾಂಪ್, ಹಿಜಾಮ ಥೆರಪಿ ಕ್ಯಾಂಪ್ ಕೂಡ ಇವತ್ತು ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಸಿಬ್ಬಂದಿಗಳು ಎಲ್ಲ ನೇಮಕ ಆಗಲಿಲ್ಲ. ಈ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆಯುಷ್ನ ಚಿಕಿತ್ಸಾ ಕೇಂದ್ರಕ್ಕಾಗಿ ಈಗಾಗಲೇ ನಮ್ಗೆ 56 ಲಕ್ಷ ಮಂಜೂರಾಗಿದೆ. ಈ ಬಗ್ಗೆ ನಾವು ನಮ್ಮ DHO ಅವರ ಹತ್ರ, ನಮ್ಮ ಇಲ್ಲಿ ಶಾಸಕರು, ಮಾಜಿ ಸಚಿವರ ಹತ್ರ ನಾವು ಮಾತಾಡಿದ್ವಿ. ಇಲ್ಲಿ ಶೀಘ್ರದಲ್ಲಿ ಒಂದು ಥೆರಪಿ ಕೇಂದ್ರ ಬರ್ಲಿಕ್ಕಿದೆ. ಇದೆಲ್ಲ ಸೆಟಪ್ ಆದ ನಂತರ ಇಲ್ಲಿನ ಜನರಿಗೆ ಆಯುಷ್ನ ಎಲ್ಲಾ ಚಿಕಿತ್ಸಾ ಪದ್ಧತಿಗಳ ಸೌಲಭ್ಯಗಳು ಸಿಗ್ಲಿಕ್ಕಿದೆ. ಅದರ ಜೊತೆಗೆ ನಾವು ಏನಕೋಯ ಯೂನಿವರ್ಸಿಟಿ ಅವರ ಹೋಮಿಯೋಪತಿ ಕಾಲೇಜಿನವರ ಸಹಕಾರದಿಂದ ಹೋಮಿಯೋಪತಿ ಕೂಡ ಇಲ್ಲಿ ತೆರೀಲಿಕ್ಕಿದ್ದೇವೆ. ಸೊ ಒಂದು ಆರೋಗ್ಯದ ಸಮಗ್ರವಾದಂತಹ ಪ್ಯಾಕೇಜ್ ಇಲ್ಲಿ ಈಗಾಗಲೇ ಸಮುದಾಯ ಆರೋಗ್ಯ ಕೇಂದ್ರವಿದೆ. ಎಲ್ಲ ರೀತಿಯ ತಜ್ಞ ವೈದ್ಯರುಗಳಿದ್ದಾರೆ. ಅದರ ಜೊತೆಗೆ ಆಯುಷ್ನ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ ಮತ್ತೆ ಹೋಮಿಯೋಪತಿ ಚಿಕಿತ್ಸಾ ಕೇಂದ್ರಗಳು ಕೂಡ ಇಲ್ಲಿ ಶೀಘ್ರದಲ್ಲಿ ಆರಂಭ ಆಗಲಿಕ್ಕಿದೆ. ನಮ್ಮ ಖಾದರ್ ಸರ್ ಅವರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಒಂದೇ ಸೂರಿನಡಿಯಲ್ಲಿ ಎಲ್ಲಾ ರೀತಿಯಂತ ಚಿಕಿತ್ಸೆಗಳು ಸಿಗಬೇಕು, ಆ ಜನರಿಗೆ ಚಿಕಿತ್ಸೆಯ ಪದ್ಧತಿಯನ್ನು ಆಯ್ಕೆ ಮಾಡುವಂತಹ ಅವಕಾಶ ಇರಬೇಕು. ಅದರ ಜೊತೆಗೆ ನಮ್ಮ ಬಡವರೇನು ಈಗ ನೋಡಿ VIP-ಗಳೆಲ್ಲ ನೀವೇ ನೋಡ್ತಾ ಇರಬಹುದು, ಜಿಂದಾಲ್ ಆಸ್ಪತ್ರೆಗೆ, ಕೇರಳದಲ್ಲಿ ಉಜಿರೆಗೆ, ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಈ ಎಲ್ಲ ಚಿಕಿತ್ಸೆಗಳನ್ನು ಪಡೀತಾ ಇದ್ದಾರೆ. ಸೊ ಇದು ಆರ್ಥಿಕವಾಗಿ ಬಹಳ ವೆಚ್ಚದಾಯವಾಗಿರ್ತದೆ. ನಮ್ಮ ಬಡವರಿಗೆ ಈ ರೀತಿಯ ಚಿಕಿತ್ಸೆಗಳು ಕೈಗೆಟುಕ್ತಾ ಇಲ್ಲ. ಸೊ ಆದ್ರಿಂದ ಈ ರೀತಿಯ ಚಿಕಿತ್ಸೆಗಳು ನಮ್ಮ ಬಡವರಿಗೂ ಕೂಡ ಕೈಗೆಟುಕಬೇಕು ಅಂತ ಹೇಳಿ ಸರ್ಕಾರಿ ಮಟ್ಟದಲ್ಲಿ ಇಂತಹ ಆಯುಷ್ನ ಸಮಗ್ರವಾದಂತಹ ಚಿಕಿತ್ಸಾ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಚಿಕಿತ್ಸೆಗಳಿರುವಂತಹ ಒಂದೇ ಒಂದು ಕೇಂದ್ರ ಉಳ್ಳಾಳ. ಸೊ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಆದಷ್ಟು ಅಭಿವೃದ್ಧಿ ಪಡಿಸಲಿಕ್ಕಿದ್ದೇವೆ. ಹಾಗಾಗಿ ಈ ಯುನಾನಿಯ ಯಾವುದು ಕಪಿಂಗ್ ಚಿಕಿತ್ಸೆ ಇರಬಹುದು, ನ್ಯಾಚುರೋಪತಿಯದು ಏನೇನು ಥೆರಪಿಸ್ ಇರಬಹುದು, ಆಕ್ಯುಪಂಕ್ಚರ್ ಮತ್ತೆ ಎಲ್ಲ ಮಸಾಜಸ್, ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆ, ಅದರ ಜೊತೆಗೆ ಅಲೋಪತಿ ಎಲ್ಲ ಚಿಕಿತ್ಸೆಗಳು ಈಗಾಗಲೇ ಲಭ್ಯ ಇದೆ. ತುಂಬಾ ವರ್ಷಗಳಿಂದ ಅಲೋಪತಿ ನಗರ ಆರೋಗ್ಯ ಕೇಂದ್ರ ನಡೀತಾ ಇದೆ. ಈ ಎಲ್ಲ ಚಿಕಿತ್ಸೆಗಳು ಕೂಡ ಒಂದೇ ಸೂರಿನಡಿಯಲ್ಲಿ ಉಳ್ಳಾಳದ ಪರಿಸರದ ಎಲ್ಲ ಜನತೆಗೆ ಲಭ್ಯವಾಗಲಿಕ್ಕಿದೆ. ಆ ಉದ್ದೇಶದಿಂದ ಇವತ್ತು ನಾವು ಇಲ್ಲಿ ಯುನಾನಿ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಅವರಿಗೆ ನಮ್ಮ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಉಳಿದ ಎಲ್ಲರಿಗೂ ಕೂಡ ಆಯುಷ್ ಇಲಾಖೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದರ ಜೊತೆಗೆ ಒಂದು ಸಣ್ಣ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ನಮ್ಮ ಸನ್ಮಾನ್ಯ ಡಾಕ್ಟರ್ ರಾಮಕೃಷ್ಣ ರಾಯ್ ಅವರು ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಿದ್ದಾರೆ. ಇನ್ನೇನು ಈ ತಿಂಗಳಲ್ಲಿ ಅವರು ನಿವೃತ್ತಿ ಹೊಂದುತ್ತಾ ಇದ್ದಾರೆ. ಅದರ ಜೊತೆಗೆ ಈ ವರ್ಷದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಅಂದ್ರೆ ಅತ್ಯುತ್ತಮ ಸೇವೆಯನ್ನು
ಗಳಿಸಿದಂತಹ ಸರ್ಕಾರಿ ನೌಕರಿಗೆ ಕೊಡಲಿಕ್ಕೆ ಮಾಡಿಕೊಟ್ಟಂತಹ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಅದಕ್ಕೆ ಬೇಕಾಗಿ ಅವರಿಗೆ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ಆಯುಷ್ನ ಬೆಳವಣಿಗೆಯಲ್ಲಿ ನಮ್ಮ ಹಿರಿಯರವರು ನಮ್ಗೆ ಬೇಕಾದಂತ, ನಾವು ಇಲ್ಲಿ ಬರುವಾಗ ನಮ್ಗೆ ಆ ರೀತಿಯ ಅನುಭವಗಳು ಇರಲಿಲ್ಲ, ಬೇಕಾದ ಮಾರ್ಗದರ್ಶನಗಳನ್ನು ಕಾಲ ಕಾಲಕ್ಕೆ ನಮ್ಗೆ ಏನು ಸಲಹೆ ಸಹಕಾರಗಳನ್ನೆಲ್ಲ ಕೊಟ್ಟು ಆಯುಷ್ ಇಲಾಖೆಯ ಬೆಳವಣಿಗೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮೊಟ್ಟಿಗೆ ತುಂಬಾ ಸಹಕಾರ, ಮಾರ್ಗದರ್ಶನ ಎಲ್ಲ ರೀತಿಯಿಂದ ಅವರು ಸಹಕರಿಸಿದ್ದಾರೆ. ಅವರಿಗೆ ಆಯುಷ್ ಇಲಾಖೆ ಯಾವಾಗಲೂ ಆಭಾರಿಯಾಗಿರ್ತದೆ. ಅದರ ಜೊತೆಗೆ ಅವರು ಇನ್ನೂ ಸ್ವಲ್ಪ ದಿವಸ ಇದ್ದಾರೆ, ಆದ್ರೆ ಈ ಸಮಾರಂಭದಲ್ಲಿ ನಾನು ಅವರಿಗೆ ವಿಶ್ ಮಾಡ್ತೇನೆ. ಅವರ ಮುಂದಿನ ನಿವೃತ್ತ ಜೀವನ ಸುಖಮಯವಾಗಲಿ, ದೇವರು ಅವರಿಗೆ ಆಯುಷ್, ಆರೋಗ್ಯ ಎಲ್ಲವನ್ನೂ ನೀಡಲಿ ಅಂತ ಹೇಳಿ ನಾನು ಆಯುಷ್ ಇಲಾಖೆಯ ಪರವಾಗಿ ಹಾರೈಸ್ತೇನೆ. ಸಂಕ್ಷಿಪ್ತ ಒಂದು ಮಾಹಿತಿ ಸಿಕ್ಕಿರಬಹುದು ಅಂತ ಅನಿಸ್ತೇನೆ. ಧನ್ಯವಾದಗಳು. ಎಲ್ಲ ವೇದಿಕೆಯಲ್ಲಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ಉದ್ಘಾಟನೆ ನೆರವೇರಿಸಿಕೊಟ್ಟಂತಹ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸಿಸ್ಟರ್ ಅನಿತಾ ಸರ್ವೋತ್ತಮ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಅದೇ ರೀತಿ ಇನ್ನು ಕೆಲವು ತಿಂಗಳುಗಳಲ್ಲಿ ನಿವೃತ್ತಿಯನ್ನು ಹೊಂದುವಂತಹ ಒಂದು ವ್ಯಕ್ತಿತ್ವ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನು ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಸನ್ಮಾನಿಸಲ್ಪಡುವಂತಹ ಡಾಕ್ಟರ್ ರಾಮಕೃಷ್ಣರಾವ್, ಜಿಲ್ಲಾ ಆರೋಗ್ಯ ಅಧಿಕಾರಿ, ಇವರು ವೇದಿಕೆಯ ಮುಂದಿರುವಂತಹ ಸನ್ಮಾನ ಕುರ್ಚಿಯಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ಳೋದ್ರಿಂದ ಸಂತೋಷದಿಂದ ಇವತ್ತು ನಾವು ಸನ್ಮಾನಿಸ್ತಿದ್ದೇವೆ. ಮುಖ್ಯ ಅತಿಥಿಗಳಾದಂತಹ ಹರೀಶ್ ಕುಮಾರ್ ಅವರು ಶಾಲೆ ಹೊಂದಿಸಿ ಸನ್ಮಾನಿಸ್ತಾ ಇದ್ದಾರೆ. ಸೈಯದ್ ಜಾಹಿದ್ ಹುಸೇನ್ ಅವರು ಮೊಮೆಂಟವನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಮಯದ ಅಭಾವದ ಕಾರಣದಿಂದ ಆದಷ್ಟು ಬೇಗ ವಟಾರ ಸಮುದಾಯ ಭವನ ಉಳ್ಳಾಲ ಬಹುಶಃ ಬಹಳ ಸಂತೋಷ ಆಗ್ತದೆ ಈ ಒಂದು ಪರಿಸರಕ್ಕೆ ಭೇಟಿ ಕೊಡುವಾಗ. ಒಂದು ಸರ್ಕಾರಿ ಆಸ್ಪತ್ರೆ ಯಾವುದೇ ಒಂದು ಖಾಸಗಿ ಆಸ್ಪತ್ರೆಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುವಂತಹ ಒಂದು ವಾತಾವರಣ, ಶುಚಿತ್ವ ಇಲ್ಲಿ ಕಾಣ್ತಾ ಇದೆ ಮತ್ತು ಒಳ್ಳೆಯದಾಗಿ ಇದನ್ನು ಕೂಡ ಮೇಂಟೈನ್ ಕೂಡ ಮಾಡಿರೋದು ಈ ಊರಿನ ಜನರ ಭಾಗ್ಯ ಅಂತ ಭಾವಿಸ್ತೇನೆ. ಅವರೊಬ್ಬ ಆರೋಗ್ಯ ಸಚಿವರಾಗಿ ಈ ರಾಜ್ಯದಲ್ಲಿ ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು. ಅದೇ ರೀತಿ ಉಳ್ಳಾಲದಲ್ಲಿ ಕೂಡ ಒಂದು ಸುಸಜ್ಜಿತವಾದಂತಹ ಆಸ್ಪತ್ರೆಯನ್ನ ನಿರ್ಮಿಸಿದ್ದಾರೆ. ಬಹುಶಃ ವೈದ್ಯಾಧಿಕಾರಿಗಳು ಹೇಳಿದ್ರು ಇನ್ನೂ ಕೂಡ ಅಧಿಕೃತವಾಗಿ ಇದನ್ನು ಉದ್ಘಾಟನೆ ಮಾಡಲಿಲ್ಲ, ಆದರೂ ಸಾರ್ವಜನಿಕರ ಸೇವೆಗೆ ಲಭ್ಯವಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು ಉತ್ತಮವಾದ ಆಸ್ಪತ್ರೆಯನ್ನ ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಇವತ್ತು ಆರೋಗ್ಯ ನಮಗೆ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ನಮಗೆ ಯಾವುದಿಲ್ಲ. ಅಂತಹ ಒಂದು ಸಂಪತ್ತನ್ನ ನಾವು ಉಳಿಸ್ಕೊಳ್ಬೇಕು. ಅದನ್ನು ಉಳಿಸ್ಕೊಳ್ಬೇಕಾದ್ರೆ ಇಂತಹ ಆಸ್ಪತ್ರೆಗಳು, ಒಳ್ಳೆಯ ವೈದ್ಯಾಧಿಕಾರಿಗಳು, ಒಳ್ಳೆಯ ನರ್ಸಸ್ಗಳು, ಸಿಬ್ಬಂದಿ ವರ್ಗದವರು ಬೇಕಾಗ್ತದೆ. ಅಂತ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿರೋದು ಸಂತೋಷ. ಅದರೊಟ್ಟಿಗೆ ಇವತ್ತು ಆಯುಷ್ ಇಲಾಖೆಯವರು ಒಂದು ಹಿಜಾಮ ಅನ್ನುವಂತ ಒಂದು ಹೊಸ ವೈದ್ಯಕೀಯ ಒಂದು ಕೊಡುವ
ಆರೋಗ್ಯ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಉಚಿತವಾಗಿ ಇವತ್ತು ಪ್ರಾರಂಭಿಸಿದ್ದಾರೆ. ಅದು ಕೂಡ ಈ ಯುನಾನಿ ವೈದ್ಯಕೀಯ ಚಿಕಿತ್ಸೆಯ ಒಂದು ಅಂಗ. ಇದರ ತಜ್ಞ ವೈದ್ಯರುಗಳು ಬಂದು ಇಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಬಹುಶಃ ದೇಹದಲ್ಲಿರುವ ಕೆಟ್ಟ ರಕ್ತ, ಪ್ರತಿಯೊಬ್ಬರ ಮೈಯಲ್ಲಿ ಕೂಡ ಕೆಟ್ಟ ರಕ್ತ ಕಲೆಕ್ಟ್ ಆಗ್ತದೆ. ಅದನ್ನು ಪಾಯಿಂಟ್ ಔಟ್ ಮಾಡಿ ಅದನ್ನು ಸಕ್ ಮಾಡಿ ತೆಗೆದು ಆರೋಗ್ಯವನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಹೊಸ ತಂತ್ರಜ್ಞಾನ, ಅದನ್ನು ಇಲ್ಲಿ ಅಳವಡಿಸಿದ್ದಾರೆ. ಬಹುಶಃ ಇದು ನಮ್ಮ ಜಿಲ್ಲೆಯಲ್ಲಿ ಕೆಲವು ಕಡೆ ಮಾತ್ರ ಲಭ್ಯ ಇದೆ. ಒಳ್ಳೆಯ ಒಂದು ಚಿಕಿತ್ಸಾ ವಿಧಾನ. ಯಾಕೆಂದ್ರೆ ಇವತ್ತು ಜನರಿಗೆ ಬಹಳಷ್ಟು ಶೀಘ್ರವಾಗಿ ಆರೋಗ್ಯ ಸಿಗ್ಬೇಕು. ಯಾವುದಾದ್ರೂ ಒಂದು ಕಾಯಿಲೆ ಬಂದ್ರೆ ಶೀಘ್ರವಾಗಿ ಅದನ್ನು ಗುಣಪಡಿಸುವಂತಹ ವ್ಯವಸ್ಥೆ. ಅದಕ್ಕೋಸ್ಕರ ಎಲ್ಲರೂ ಎಲೋಪತಿಗೆ ಹೋಗ್ತಾರೆ. ಆದ್ರೆ ಈ ಒಂದು ಆಯುರ್ವೇದಿಕ್ ಇರ್ಬೋದು, ಯುನಾನಿ ಹೋಮಿಯೋಪತಿ ಇರ್ಬೋದು, ಆಯುಷ್ ಇದರಲ್ಲಿ ಬರುವಂತಹ ಎಲ್ಲ ವೈದ್ಯಕೀಯ ಪದ್ಧತಿಗಳು ಕೂಡ ಸ್ವಲ್ಪ ನಿಧಾನವಾಗಿ ಆದ್ರೂ ಯಾವುದೇ ಸೈಡ್ ಎಫೆಕ್ಟ್ ಇರದಂತಹ ಒಂದು ವ್ಯವಸ್ಥೆಯಲ್ಲಿ ಆರೋಗ್ಯ ಭಾಗ್ಯವನ್ನು ಕರುಣಿಸುವಂತಹ ಒಂದು ವಿಧಾನ. ಇದನ್ನು ಜನರು ಹೆಚ್ಚು ಇದಕ್ಕೆ ಆಕರ್ಷಿತರಾಗಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನ 100 ಜನರಿಗೆ ಉಚಿತವಾಗಿ ಈ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡುವ ಮುಖಾಂತರ ಇದನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತಿನ ಅಗತ್ಯತೆ ಏನು ಅಂತ ಹೇಳಿದ್ರೆ, ನಾವು ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು. ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹದ್ದು ಇವತ್ತು ಆಸ್ಪತ್ರೆಗಳಿಗೆ ಹೋದ್ರೆ ನಾವು ಇದನ್ನು ಬಹಳಷ್ಟು ದುಬಾರಿಯಾದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆಸ್ಪತ್ರೆ ದುಬಾರಿ ಅಂತ ನಾವು ಹೇಳ್ಬೋದು, ಆದ್ರೆ ಆಸ್ಪತ್ರೆ ನಿರ್ಮಾಣ ಮಾಡೋದು ಕೂಡ ಅವರಿಗೆ ಕೂಡ ದುಬಾರಿ ಆಗಿರ್ತದೆ. ಆದ್ರಿಂದ ಔಷಧೀಯ ಪದ್ಧತಿ ಕೂಡ ದುಬಾರಿ ಆಗ್ತದೆ. ಇವತ್ತಿನ ದಿನಗಳಲ್ಲಿ ನಾವು ಬಹಳಷ್ಟು ಮುಂದುವರಿದ್ದೇವೆ. ಆದ್ರಿಂದ ಇವತ್ತು ನಾವು ಮೆಡಿಕಲ್ ಇನ್ಶೂರೆನ್ಸ್ ಏನಿದೆ, ಇದು ಪ್ರತಿಯೊಬ್ಬರು ನಾವು ಮಾಡಿಸಿಕೊಳ್ಳೇಬೇಕಾದಂತ ಬಹಳಷ್ಟು ಅಗತ್ಯವಾದಂತ ಒಂದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ಹಿಂದಿನ ಹಾಗೆ ನಮ್ಗೇನು ಕಾಯಿಲೆ ಬಂದ್ರೆ ಆಸ್ಪತ್ರೆಗೆ ಹೋಗಿ ಒಂದು ಔಷ್ ಮದ್ದು ತಗೊಂಡು ಬಂದ್ರೆ ಒಂದೆರಡು ಟ್ಯಾಬ್ಲೆಟ್ ಕೊಟ್ರೆ ಅದು ಗುಣ ಆಗ್ತಿದೆ. ಇವತ್ತಿನ ರೋಗದ ಪದ್ಧತಿ ನೋಡಿದ್ರೆ ಏನು, ಇವತ್ತು ಕೊರೋನಾ ಚೈನಾದಲ್ಲಿ ಪ್ರಾರಂಭ ಆಗಿದೆ. ಇಂತಹ ವೈರಸ್ಗಳು ಯಾವ ವೈರಸ್ ಅಂತ ಕಂಡುಹುಡುಕಲಿಕ್ಕೆ ಆಗುದಿಲ್ಲ. ಕಂಡುಹುಡುಕಿ ಆಗುವಾಗ ಅದಕ್ಕೆ ಔಷಧಿ ಇರುವುದಿಲ್ಲ. ಅನೇಕ ಜನ, ಸಾವಿರಾರು ಜನರು ಮೃತಪಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ನೋಡ್ತಿದ್ದೇವೆ. ಇಂತಹ ಚಿಕಿತ್ಸಾ ಸಮಯದಲ್ಲಿ ಆ ಚಿಕಿತ್ಸೆ ಕೂಡ ಬಹಳಷ್ಟು ದುಬಾರಿ ಆಗಿರೋದ್ರಿಂದ ಪ್ರತಿಯೊಬ್ಬರು ನಾವು ಅರಿವು ಮೂಡಿಸಬೇಕಾದೇನು ಅಂತ ಹೇಳಿದ್ರೆ, ಆಸ್ಪತ್ರೆಗಳನ್ನು ಕಟ್ಟುವುದಕ್ಕಿಂತ ಹೆಚ್ಚಾಗಿ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸಿ ಮೆಡಿಕಲ್ ಇನ್ಶೂರೆನ್ಸ್, ಪ್ರತಿಯೊಬ್ಬರು ಕೂಡ ಮೆಡಿಕಲ್ ಇನ್ಶೂರೆನ್ಸ್ ಮಾಡುವಂತ ಒಂದು ಕಂಪಲ್ಸರಿ ವಿಧಾನವನ್ನ ಸರ್ಕಾರ ಕೂಡ ಅದನ್ನು ಅಳವಡಿಸಬೇಕು ಅಂತ ಹೇಳಿ ನನ್ನ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವೇನಂತ ಹಮ್ಮಿಕೊಂಡಿದ್ದೀರಿ, ಇದು ಯಶಸ್ವಿಯಾಗಿ ಜರಗಲಿ. ಜನರಿಗೆ ಕ್ಲಬ್ದ ಸಮಯದಲ್ಲಿ ಉತ್ತಮ ವೈದ್ಯಕೀಯ ವ್ಯವಸ್ಥೆ ಸಿಗುವಂತ ಅವಕಾಶ ಸಿಬ್ಬಂದಿ ವರ್ಗದಿಂದ, ವೈದ್ಯಕೀಯ ಅಧಿಕಾರಿಗಳಿಂದ ಆಗಲಿ ಅಂತ ಭಾವಿಸಿಕೊಂಡು ಆದಷ್ಟು ಆರೋಗ್ಯ ಆಸ್ಪತ್ರೆಗೆ ಬರುವಂತ ಆರೋಗ್ಯ ಕೆಡುವಂತಹ ವ್ಯವಸ್ಥೆ ಆಗುವುದು ಬೇಡ. ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಬಹಳಷ್ಟು ವಿಧಾನಗಳಿವೆ. ವ್ಯಾಯಾಮ ಇರಬಹುದು, ಶುಚಿಯಾದ ಮತ್ತು ಮಿತವಾದ ಆಹಾರ ಸೇವನೆ ಇರಬಹುದು, ಇದರಿಂದ ಎಲ್ಲ ನಾವು ಕ್ರೀಡಾಭ್ಯಾಸ ಇರಬಹುದು, ಇದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ವ್ಯವಸ್ಥೆಯಲ್ಲಿ ತೊಡಗೋಣ ಅಂತ ಹೇಳಿ ಸರ್ವೋತ್ತಮ ಪ್ರಶಸ್ತಿ ವಿಜೇತ ನಿವೃತ್ತಿಯ ಹೊತ್ತಿನಲ್ಲಿರುವಂತಹ ಡಾಕ್ಟರ್ ರಾಮಕೃಷ್ಣ ರಾಮ್ ಅವರನ್ನ ನಾವು ರಾಷ್ಟ್ರೀಯ ಗೊತ್ತಿರುವಂತದ್ದು ನಮ್ಮ ಆಯುಷ್ ಪದ್ಧತಿಯಲ್ಲಿ ಸರಿಯಾಗಿ ಒಂದು ನಿದ್ರೆ ಮಾಡುವಂತ ವಿಶ್ರಾಂತಿಯಾಗಿ ಒಂದು ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ಮನಸ್ಸನ್ನು ಹಗುರವಾಗಿ ನೆಮ್ಮದಿಯಾಗಿರುವಂತ ಒಂದು ಜೀವನವನ್ನು ನಡೆಸುವಂತ ಒಂದು ಬಗ್ಗೆ ನಾವು ಯಾವಾಗಲೂ ಸಲಹೆಯನ್ನು ಸೂಚನೆಯನ್ನು ಕೊಡ್ತೇವೆ. ಇನ್ನಿತರ ಈ ಸಿಸ್ಟಮ್ ಆಫ್ ಪ್ರಾಕ್ಟೀಸ್ ಅಲ್ಲಿ ಇದು ಬಹಳಷ್ಟು ಇದಕ್ಕೆ ಒತ್ತು ಕೊಟ್ಟು ವೈದ್ಯರು ಸಲಹೆ ಮತ್ತೆ ಚಿಕಿತ್ಸೆ ಕೊಡ್ತಾರೆ. ಈ ಯುನೈಟೆಡ್ ಸಿಸ್ಟಮ್ ಅಲ್ಲಿ ಬಹುಶಃ ಹಿಂದೆದು ಡಾಕ್ಟರ್ ಇಕ್ಬಾಲ್ ಹೇಳಿದಾಗೆ ಏನು ಗ್ರೀಸ್ ಈಗ ಕರೆಯುವಂತ ದೇಶ ಯುನಾನ್ ಹಿಂದೆ, ಮತ್ತೆ ಅರಬ್ ದೇಶಗಳಲ್ಲಿ ಪರ್ಷಿಯನ್ ಕಂಟ್ರಿ ಇಂಥದೆಲ್ಲ ಪ್ರದೇಶಗಳಲ್ಲಿ ಬಹಳಷ್ಟು ಹಿಂದೆ ಪಾಪ್ಯುಲರ್ ಆಗಿದೆ. ಅದನ್ನು ನಮ್ಮ ದೇಶದಲ್ಲಿ ಯಾವುದೇ ಸಿಸ್ಟಮ್ ಆಫ್ ಮೆಡಿಸಿನ್ಗೆ ನಮ್ಮಲ್ಲಿ ವಿಶೇಷವಾದಂತ ಒಂದು ನಾವೆಲ್ಲ ಆಸಕ್ತಿ ವಹಿಸಿ, ಯಾಕಂದ್ರೆ ಜನರು ಅದನ್ನು ಇಷ್ಟಪಡ್ತಾರೆ. ಯಾವಾಗಲೂ ಒಂದೇ ಸಿಸ್ಟಮ್ ಆಫ್ ಪ್ರಾಕ್ಟೀಸ್ ಇದ್ರೆ ಕೆಲವು ಈ ಹಿಂದೆ
ಬಹಳಷ್ಟು ಈ ಕಾಯಿಲೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ತಡೆಗಟ್ಟುವ ಬಗ್ಗೆ ಇರ್ಬೋದು ಅಥವಾ ಅದಕ್ಕೆ ಚಿಕಿತ್ಸೆ ಇರ್ಬೋದು, ಅದನ್ನು ಹೇಗೆ ಅದರ ಬಗ್ಗೆ ಕ್ರಮ ತಗೊಳ್ಳೋ ಬಗ್ಗೆ ಬಹಳಷ್ಟು ಅದರಲ್ಲಿ ವಿಧಾನಗಳಿದೆ. ಸೊ ಅದನ್ನೇ ಬೇರೆ ಬೇರೆ ಸಿಸ್ಟಮ್ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ನನಗೆ ಮನಸ್ಸಿಗೆ ಕಂಡುಕೊಂಡಾಗ ನನ್ನ 35 ವರ್ಷ ಈ ದೀರ್ಘ ಸೇವೆಯಲ್ಲಿ ಈ NHM ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಆದ ನಂತರ ಒಂದೇ ಪ್ಲಾಟ್ಫಾರ್ಮ್ ಅಂತ ಹೇಳ್ತಾರೆ, ಅಥವಾ ಒಂದೇ ಒಂದು ಅಂಬ್ರೆಲಾ ಅಂತ ಹೇಳ್ತಾರೆ. ಅದರ ಅಡಿಯಲ್ಲಿ ಎಲ್ಲ ಸಿಸ್ಟಮ್ ಆಫ್ ಮೆಡಿಸಿನ್ ಇರಬೇಕು. ಜನರು ಆಯ್ಕೆ ಮಾಡಬೇಕು ಯಾವ ಸಿಸ್ಟಮ್ ಆಫ್ ಮೆಡಿಸಿನ್ ನಮಗೆ ಬೇಕು ಅಂತ ಬಿಟ್ಟು. ಕೆಲವು ಸಿಸ್ಟಮ್ ಆಫ್ ಮೆಡಿಸಿನ್ ಅಲ್ಲಿ ಅದರದ್ದೇ ಆದ ಒಂದು ವೈಶಿಷ್ಟ್ಯತೆ ಇರ್ತದೆ. ಅಲೋಪತಿಯಲ್ಲಿ ಕೆಲವು ಗುಣವಾಗದ ಕಾಯಿಲೆಗಳು, ದೀರ್ಘವಾದ ಕಾಯಿಲೆಗಳು ಅಥವಾ ಚಿಕಿತ್ಸೆ ತೆಗೆದುಕೊಳ್ಳುವಂತ ಸಮಯದಲ್ಲಿ ಬೇರೆ ಇನ್ನಿತರ ಸಿಸ್ಟಮ್ ಆಫ್ ಮೆಡಿಸಿನ್ ಕೂಡ ಕೆಲವು ಅವಶ್ಯಕತೆ ಇರ್ತದೆ. പക്ഷെ ಇದನ್ನು ಇಲ್ಲಿ ನಾವು ಈಗ ಯುನಾನಿ ಇರ್ಬೋದು ಅಥವಾ ಆಯುಷ್ ಇರ್ಬೋದು, ಆಯುರ್ವೇದಿಕ್ ಇರ್ಬೋದು ಅಥವಾ ಯೋಗ ಮುಂದಿನ ದಿನಗಳಲ್ಲಿ ನಾವೀಗ ರಾಷ್ಟ್ರೀಯ ಆರೋಗ್ಯ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಅಲ್ಲಿ ಮಾಡ್ತಾ ಇದ್ದೇವೆ. ಕೆಲವು ಅಸಾಂಕ್ರಾಮಿಕ ರೋಗಗಳಿಗೆ ಸಂಬಂಧಪಟ್ಟಂತೆ ಕೂಡ ಇದು ಬಹಳಷ್ಟು ಇದಕ್ಕೆ ಒತ್ತು ಕೊಟ್ಟು ನಾವು ಇದನ್ನು ಮುಂದುವರಿಸ್ತಾ ಇದ್ದೇವೆ. ವಿಶೇಷವಾಗಿ ಜನರು ಅಪಾಯಕಾರಿ ನಡವಳಿಕೆ ಇರಬಹುದು, ಇದರಿಂದ ಹೊರಗೆ ಬರಬೇಕು. ಜೀವನದ ಒಂದೇನು ಶೈಲಿಯಲ್ಲಿ ಅದನ್ನು ಬದಲಾವಣೆಗಳಿರಬೇಕು. ಎಲ್ಲ ಇದು ಆರೋಗ್ಯಕ್ಕೆ ಪೂರಕವಾಗಿರಬೇಕು ಅಂತ ನಿಟ್ಟಿನಲ್ಲಿ. ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ಯಾರಿಗೆ ದೈಹಿಕವಾಗಿ, ಯಾರಿಗೆ ಮಾನಸಿಕವಾಗಿ, ಯಾರು ಸಾಮಾಜಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ಕೂಡ ನಾವು ಯಾವುದೇ ರೋಗ ರುಜಿನಗಳಿಲ್ಲದೆ ಸಮಾಧಾನ ಮತ್ತೆ ನೆಮ್ಮದಿಯ ಒಂದು ಸ್ಥಿತಿಯಲ್ಲಿ ಇರ್ತೇವೆ. ಅದು ಆರೋಗ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಬರೇ ನಮಗೇನು ಕಾಯಿಲೆಗಳು ಬರಲಿಲ್ಲ ಅಂತ ಹೇಳಿದ ಕೂಡಲೇ ಅಲ್ಲ ಅದರ ಅರ್ಥ. ಸೊ ಈ ಎಲ್ಲ ನಿಟ್ಟಿನಲ್ಲಿ ಬೇರೆ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ ಇದೆ. ಇದನ್ನು ವಿಶೇಷವಾಗಿ ನಾವು ಗೌರವಿಸ್ತೇವೆ. ನಾವು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿ ಎಲ್ಲ ಸಿಸ್ಟಮ್ ಅನ್ನು ಜೊತೆ ನಾವು ಹೋಗುವಂತದ್ದು ಮತ್ತೆ ಜನರಿಗೆ ಪೂರಕವಾದಂತ ಕೆಲಸಗಳನ್ನು ನಾವು ಮಾಡಬೇಕಾಗ್ತದೆ. ಜನರಿಗೆ ಇದರಲ್ಲಿ ನೆಮ್ಮದಿ ಮತ್ತೆ ಶಾಂತಿ ಮತ್ತೆ ಆರೋಗ್ಯ ಸಿಗುವಂತ ರೀತಿಯಲ್ಲಿ ನಾವು ಸಾರ್ವಜನಿಕ ಆರೋಗ್ಯ ಕಾಪಾಡಲು ನಾವು ನಮ್ಮ ಇಲಾಖೆ ಆಯುಷ್ ಇಲಾಖೆ ಜೊತೆ ಕೂಡ ನಾವು ಕೆಲಸ ಮಾಡ್ತಾ ಇದ್ದೇವೆ. പക്ഷെ ಇಲ್ಲಿ ಬಂದಂತ ಈ ಒಂದು ಸಿಸ್ಟಮ್ ಆಫ್ ಮೆಡಿಸಿನ್ ಬೇರೆ ಬೇರೆ ಇದನ್ನು ಬಹಳ ಸಂತೋಷ ಆಗ್ತಾ ಇದೆ. ಇವತ್ತಿನ ಒಂದು ಹಕೀಮ್ ಅಜ್ಮಲ್ ಖಾನ್ ಜಯಂತಿ ಅವರು ಈ ಸಿಸ್ಟಮ್ ಆಫ್ ಮೆಡಿಸಿನ್ ನ ಒಂದು ವೈದ್ಯರು, ಚಿಕಿತ್ಸಕರು ಆಗಿದ್ದಾರೆ. ಅವರ ಒಂದು ಜನ್ಮ ದಿನದ ಆಚರಣೆಯಾಗಿ ಇವತ್ತು ನಾವು ಯುನಾನಿ ದಿನಾಚರಣೆಯನ್ನು ಕೂಡ ಆಚರಿಸ್ತಾ ಇದ್ದೇವೆ. ಎರಡನೇದಾಗಿ ಬಹುಶಃ ನಾನೊಂದು ನಿಮಿತ್ತ ಮಾತ್ರ, ಎಲ್ಲರ ಒಂದು ಶ್ರಮದಿಂದ ಬಹುಶಃ ನನ್ನ ಬೇರೆ ಬೇರೆ ಸಹೋದ್ಯೋಗಿ ಮಿತ್ರರು, ಅಧಿಕಾರಿ ಮಿತ್ರರು ಮತ್ತೆ ಈ ಆರೋಗ್ಯ ಇಲಾಖೆ ಎಲ್ಲ ಸಹೋದ್ಯೋಗಿ ಮಿತ್ರರು ಹಾಗೂ ಬೇರೆ ಇತರ ಇಲಾಖೆಗಳ ಮತ್ತೆ ನನ್ನ ಹಿರಿಯ ಅಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಚುನಾವಣಾಧಿಕಾರಿಗಳು, ಅವರನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ನೆನಪಿಸ್ತೇನೆ. ನನ್ನ ಈ ಒಂದು 35 ವರ್ಷ ದೀರ್ಘ ಅವಧಿಯಲ್ಲಿ ಹಿರಿಯ ಅಧಿಕಾರಿಗಳು ಮತ್ತೆ ನನ್ನ ಜೊತೆ ಸಹೋದ್ಯೋಗಿಗಳು ಬಹಳಷ್ಟು ನನಗೆ ಉತ್ತಮವಾದಂತಹ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ, ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಇವತ್ತು ಸರ್ವೋತ್ತಮ ಸೇವಾ ಪ್ರಶಸ್ತಿ ಸಿಕ್ಕಿದ್ರು ಕೂಡ ಈ ಒಂದು ಸಿಕ್ಕಲಿಕ್ಕೆ ಕಾರಣ ನನ್ನೊಟ್ಟಿಗೆ ಎಲ್ಲ ದುಡಿದವರು. ಬಹುಶಃ ವೈದ್ಯಕೀಯ ನಮ್ಮ ಈ ಒಂದು ಜೀವನದಲ್ಲಿ ಆಗಾಗ ನೋವುಗಳನ್ನು ಅನುಭವಿಸುವಂತ ರೋಗಿಗಳನ್ನು ನೋಡಿದಾಗ ನಾವು ಅದಕ್ಕೆ ಸ್ಪಂದಿಸುವಂತ ಕೆಲಸ ಕಾರ್ಯಗಳು ನಿರಂತರ ಆದಾಗ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಕೂಡ ಕಾಪಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾ ಇವತ್ತು ಕರೆದು ಒಂದು ತಾವು ಸನ್ಮಾನ ಮಾಡಿದಿರಿ. ತಮಗೆಲ್ಲರಿಗೂ ಕೂಡ ಆಯುಷ್ ಇಲಾಖೆ ಇರ್ಬೋದು, ನನ್ನ ಸಹೋದ್ಯೋಗಿ ಮಿತ್ರರಿರ್ಬೋದು ಹಾಗೂ ಎಲ್ಲ ಸೇರಿದ ಗಣ್ಯರಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ಮತ್ತೆ ನಾಗರಿಕ ಬಂಧುಗಳಿಗೆ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಆಯುಷ್ ಇಲಾಖೆಯು ಇವತ್ತು ನಸೀರ್ ಮುಲ್ಕಿ ಎಂಬ ಬಿರುದಿನೊಂದಿಗೆ ಗುರುತಿಸಲ್ಪಟ್ಟಂತ ಡಾಕ್ಟರ್ ಹಕೀಮ್ ಅಜ್ಮಲ್ ಖಾನ್ ರವರ ಒಂದು ಜನ್ಮ ದಿನಾಚರಣೆ ಅಂತ ಹೇಳುವಂತಹ ನೆಪದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರ ಸಲುವಾಗಿ ಇವತ್ತು ನಮಗೆ ನಿಮ್ಮ ಮುಂದೆ ಮಾತನಾಡಲಿಕ್ಕೆ ಮಾಜಿ ಶಾಸಕರು, ಹಾಲಿ ಶಾಸಕರು ಆದಂತ UT ಖಾದರ್ ಅವರು ಮಾಡಿ ಕೊಟ್ಟಂತ ಸುಮಾರು
8.5 ಕೋಟಿ ವೆಚ್ಚದ ಈ ಆಸ್ಪತ್ರೆಯ ಉದ್ಘಾಟನೆಯ ಭಾಗ್ಯ ನಮಗೆ ಸಿಗದಿದ್ರೂ ಅದರ ಹೊರಗಡೆ ನಿಂತು ಮಾತನಾಡಿ ಜನರನ್ನು ಹುರಿದುಂಬಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಭಾವಿಸ್ತೇವೆ. ಅವರು ಇಡೀ ಕರ್ನಾಟಕದಲ್ಲಿ ಓಡಾಡಿಕೊಂಡು ಎಲ್ಲ ಕಡೆ ವ್ಯವಸ್ಥೆ ಆಗಬೇಕು, ಸುಸಜ್ಜಿತವಾದ ಆರೋಗ್ಯ ಸಿಗಬೇಕು ಅಂತ ಹೇಳಿ ಉಳ್ಳಾಳದಲ್ಲಿ ಕೂಡ ಈ ಒಂದು ಯೋಜನೆಯನ್ನು ತಂದು ಅದು ಸಂಪೂರ್ಣವಾಗಿ ಉಳ್ಳಾಳದ ಜನಕ್ಕೆ ದೊರಕುವಂತ ದಿನ ಆದಷ್ಟು ಬೇಗ ಬರಲಿ ಅಂತ ಹೇಳಿ ನಾನು ಅಲ್ಲಾಹನಲ್ಲಿ ಬೇಡ್ತಾ ಇದ್ದೇನೆ. ಅದು ಖಂಡಿತವಾಗಿ ಇವತ್ತಲ್ಲ ನಾಳೆ ಆ ಕೆಲಸ ಆಗ್ತದೆ. ಈಗ ಯುನಾನಿಯ ಬಗ್ಗೆ, ಆರೋಗ್ಯದ ಬಗ್ಗೆ ಬಹಳಷ್ಟು ಮಾತಾಡಿ ಎಲ್ರಿಗೂ ತಿಳುವಳಿಕೆ ನೀಡಿದ್ದಾರೆ. ನಾನು ಇಲ್ಲಿ ಒಂದು ಮೈಕ್ ಮತ್ತು ಇಲ್ಲಿ ಒಂದು ವಿಡಿಯೋಗ್ರಾಫರ್ ಇರುವುದರಿಂದ ತಳಮಟ್ಟಕ್ಕೆ ಮುಟ್ಟಬಹುದು ಅಂತ ಹೇಳದಲ್ಲಿ ನಾನು ಒಂದು ಕರೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮಂಗಳೂರು ವೆನ್ಲಾಕ್ ಹಾಸ್ಪಿಟಲ್ ಇರಲಿ, ನಮ್ಮ ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿ ಬಹಳ ಹಿಂದಿನಿಂದಲೂ ನಾವು ಕೇಳಿದಂತ ಒಂದು ಹೆಸರು. ಅದರ ಜೊತೆಯಲ್ಲಿ ಒಂದು ಫಾದರ್ ಗೋಲ್ಲಸ್, ಉಳ್ಳಾಳದಲ್ಲಿ ಒಂದು ಮಗುವಿನ ಶಾಲೆ, ಸೋಮೇಶ್ವರದಲ್ಲಿ ಒಂದು ಆನಂದಾಶ್ರಮ ಶಾಲೆ, ಇಲ್ಲಿ ಒಂದು PHC ಕೇಂದ್ರ ಉಳ್ಳಾಳದಲ್ಲಿ. ಇಷ್ಟು ಮಾತ್ರ ನಾವು ಕೇಳಿದ್ದೇವೆ ಚಿಕ್ಕದಿರುವಾಗ. ಈಗ ಹೆಜ್ಜೆ ಹೆಜ್ಜೆಗೂ ಶಾಲೆಗಳಿದೆ, ಹೆಜ್ಜೆ ಹೆಜ್ಜೆಗೂ ಆಸ್ಪತ್ರೆಗಳಿದೆ. ಈಗ ಹರೀಶ್ ಕುಮಾರ್ ಅವರು ಹೇಳಿದಾಗೆ ಆಸ್ಪತ್ರೆ ಮಾಡಲಿಕ್ಕೆ ತುಂಬಾ ದುಬಾರಿ ಖರ್ಚಾಗ್ತದೆ, ಆದ್ದರಿಂದ ದುಬಾರಿ ವೆಚ್ಚದಲ್ಲಿ ಚಿಕಿತ್ಸೆ ನೀಡಬೇಕಾಗ್ತದೆ ಅಂತ ಹೇಳಿ ಜನರಿಂದ ಸಂಗ್ರಹಿಸಲ್ಪಟ್ಟ ತೆರಿಗೆಯ ಮೂಲಕ ಕೇಂದ್ರ ಸರ್ಕಾರ ಇರಲಿ, ಕರ್ನಾಟಕ ಸರ್ಕಾರ ಆಗಲಿ, ಜನಸಾಮಾನ್ಯರಿಗೆ ಉತ್ತಮವಾದ ಆರೋಗ್ಯ ನೀಡಲಿಕ್ಕೆ ಬೇಕಾಗಿ ಎಲ್ಲ ಕಡೆಗಳಿಗೂ ಚಿಕಿತ್ಸಾ ಕೇಂದ್ರವನ್ನು ಪ್ರಾರಂಭಿಸಿ ಉತ್ತಮ ರೀತಿಯ ಔಷಧಿಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಆದರೆ ಉಳ್ಳಾಳದಂತ ಒಂದು ಸಿಟಿ, ಗ್ರಾಮ ಈಗ ಸ್ವಲ್ಪ ಸಿಟಿಯಾಗಿ ಬೆಳೀಲಿಕ್ಕೆ ತೊಡಗಿದೆ. ಅಂದ್ರೆ ಪಕ್ಕದ ಮಂಗಳೂರು ಸಿಟಿ ಆದ ಕಾರಣ ನಾವು ಕೂಡ ಸಿಟಿ ತರದ ನೀಡುವಂತ ಒಂದು ಮನೋಭಾವನೆಯಿಂದ ಜನರಿವತ್ತು ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಾರೆ. ಈ ಸಂಖ್ಯೆ ಕಮ್ಮಿಯಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳನ್ನ ಹುಡುಕಬೇಕು ಅಂತ ಹೇಳುವಂತ ಭಾವನೆ. ಪಾಪದ ಜನರು ಕೂಡ, ಕಷ್ಟದ ಜೀವಿಗಳು ಕೂಡ ಇವತ್ತು ನಾವೇನೂ ಕಮ್ಮಿ ಇಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳ ಹೆಸರನ್ನೇ ಹೇಳ್ಕೊಂಡು ದಾಖಲಾಗ್ತಾರೆ. ಅಲ್ಲಿಂದ ಹೊರಗೆ ಬರಬೇಕಾದ್ರೆ ಅವರು ಮನೆ ಮನೆಗೆ ಚೀಟಿ ಹಿಡಿಯುವಂತ ಸ್ಥಿತಿ, ಇನ್ನೊಬ್ಬರನ್ನ ಅವಲಂಬಿಸುವಂತ ಸ್ಥಿತಿ ನೋಡಿದರೆ ಈ ಬದುಕೆ ಬೇಡ ಹೇಳುವಷ್ಟರ ಮಟ್ಟಿಗೆ ಆಗುವಂತ ಪರಿಸ್ಥಿತಿಯನ್ನು ನಾವು ಕಂಡಿದ್ದೇವೆ. ಅದಕ್ಕಾಗಿ ಜನಸಾಮಾನ್ಯರಲ್ಲಿ ನಾವು ವಿನಂತಿ ಮಾಡುವಂಥದ್ದು, ಅದು ಯಾವ ಜಾತಿ ಧರ್ಮದ ಜನರೇ ಆಗಲಿ, ನಿಮ್ಮ ಪರಿಸರದಲ್ಲಿರುವಂತಹ ಉಳ್ಳಾಳ ಆಸ್ಪತ್ರೆಯಲ್ಲಿ ನಿಮ್ಮ ರೋಗ ರುಜಿನಗಳಿಗೆ ಸಂಪರ್ಕಿಸಿ ಇಲ್ಲಿ ಬಹಳ ವಿಶಿಷ್ಟವಾದ ರೀತಿಯ ಸೇವೆಗಳನ್ನು ಸಲ್ಲಿಸುವಂತಹ ಎಲ್ಲ ವೈದ್ಯಾಧಿಕಾರಿಗಳಿದ್ದಾರೆ, ನಗುಮುಖದಿಂದ ಸ್ವೀಕರಿಸುವಂತಹ ಸಿಬ್ಬಂದಿ ವರ್ಗದವರಿದ್ದಾರೆ, ರೋಗಕ್ಕೆ ತಕ್ಷಣ ಸ್ಪಂದಿಸುವಂತಹ ಔಷಧಗಳು ಕೂಡ ಇಲ್ಲಿದೆ. ನಾವು ಯಾವಾಗ ಈ ಆಸ್ಪತ್ರೆಯ ಸದುಪಯೋಗ ಪಡೆಯುತ್ತೇವೆಯೋ ಅದರ ಪ್ರಮಾಣ ಹೆಚ್ಚಿನಂತೆಯೇ ಆಸ್ಪತ್ರೆಯ ಗುಣಮಟ್ಟ ಮತ್ತು ದರ್ಜೆ ಕೂಡ ಎತ್ತರಕ್ಕೆ ಇರುತ್ತದೆ. ಇಲ್ಲಿ ಸುಮಾರು 150 ಬೆಡ್ಡಿನ ಆಸ್ಪತ್ರೆ ಕೂಡ ಆಗುವಂತ ಅವಕಾಶ ಇದೆ. ಎಲ್ಲ ಶಸ್ತ್ರಚಿಕಿತ್ಸೆಗಳು ಆಗುವಂತ ಏರ್ಪಾಡು ಆಗಲಿಕ್ಕೆ ಸಾಧ್ಯತೆ ಉಂಟು. ಅದು ನಾವು ಬೆಳೆಸಿದ ಹಾಗೆ ಇರ್ತದೆ ಅಂತ ಹೇಳುವ ಮಾತನ್ನು ಹೇಳಿ ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ. ಕೆಲವೊಂದು ಖಾಸಗಿ ಆಸ್ಪತ್ರೆಯಲ್ಲಿ ನಮ್ಮ ಸಹೋದರರು ದಾಖಲಾದಾಗ 100ರಲ್ಲಿ 70-75% ಶಸ್ತ್ರಚಿಕಿತ್ಸೆ ಮೂಲ ಹೆರಿಗೆ ಆಗ್ತದೆ. ಆದ್ರೆ ಸರ್ಕಾರಿ ಆಸ್ಪತ್ರೆಯ ಉಳ್ಳಾಳದ ರಿಜಿಸ್ಟರ್ಗಳು ನೋಡಿದ್ರೆ 1% ಕೂಡ ಶಸ್ತ್ರಚಿಕಿತ್ಸೆ ಆಗಲಿಲ್ಲ ಅಂತ ಹೇಳಿಕ್ಕೆ DHO ಪರವಾಗಿ ನಾನು ಶ್ಲಾಘನೀಯವಾಗಿ ಅವರನ್ನು ನಾನು ಮೆಚ್ಚುತ್ತಾ ಇದ್ದೇನೆ. ವೈದ್ಯಾಧಿಕಾರಿಗಳು ನಾವು ಅರ್ಥ ಮಾಡಬೇಕಾಗಿದೆ ಏನಾಗಿದೆ ಈಗ ಸರ್ಕಾರಿ ಕಾರಣ ಕೂಡ ಇದೆ. ಕೆಲವೊಂದು ಸರ್ಕಾರಿ ಡಾಕ್ಟರ್ಸ್ಗಳು
ಅವರ ವರ್ತನೆ ಸರಿ ಇಲ್ಲದೆ ಸಂಬಳಕ್ಕಾಗಿ ದುಡಿಯುವ ಹಾಗೆ ಮಾಡುವಂತ ಜಾಗಗಳು ನಾವು ಕಾಣುತ್ತೇವೆ. ಅದಕ್ಕೆ ನಾನು ಸರ್ಕಾರಿ ವೈದ್ಯರಲ್ಲಿ ಸಿಬ್ಬಂದಿ ವರ್ಗಗಳಲ್ಲಿ ನೀವು ಸಂಬಳಕ್ಕಾಗಿ ದುಡಿಯುವವರಲ್ಲ, ಜನಸಾಮಾನ್ಯರ ಸೇವೆಗಾಗಿ, ಜನಸಾಮಾನ್ಯರ ಬದುಕಿಗಾಗಿ ನಾವು ಇದ್ದೇವೆ ಅಂತ ಹೇಳುವಂತ ಆ ನಿಯತ್ತು ಕೂಡ ನಿಮ್ಮಲ್ಲಿ ಹೆಚ್ಚಿಗೆ ಆಗಲಿ ಅಂತ ಹೇಳಿ ಕೆಲವೊಂದು ಕೂಡ ಸರ್ಕಾರಿ ಆಸ್ಪತ್ರೆಯ ವೈದ್ಯರುಗಳ ಮೇಲೆ ಸಿಬ್ಬಂದಿಗಳ ಮೇಲೆ ದಬ್ಬಾಳಿಕೆ ಆಗುವಂಥದ್ದು ಕೂಡ ಕಾಣ್ತಾ ಇದೆ. ಇದನ್ನು ಕೂಡ ಜನಸಾಮಾನ್ಯರು ಅರ್ಥ ಮಾಡಬೇಕು. ಈ ಉಳ್ಳಾಲದ ಮಟ್ಟಿಗೆ ಇವತ್ತು ನನಗೆ ಒಂದು ಖುಷಿ, ಈ ಒಂದು ಯುನಾನಿಗೆ ಡಿಯನ್ನು ಮಾಡುವ ರಾಜಕೀಯ ಅವರ ತಂಡ, ಹಬ್ಬಕ್ಕ ತಂಡ, ಪೆರ್ಮನ್ನೂರು ಸ್ಪೋರ್ಟ್ಸ್ ಕ್ಲಬ್, ಇದು ಉಳ್ಳಾಲಕ್ಕೆ ಬಹಳ ಒಂದು ಅಗತ್ಯದ ಒಂದು 3 ತಂಡ ಆಗಿದೆ. ಈ 3 ತಂಡ ಸೇರಿದ್ರೆ ಉಳ್ಳಾಲದಲ್ಲಿ ರೋಗ ರುಜಿನವಿಲ್ಲ, ಅಶಾಂತಿಯ ವಾತಾವರಣ ಕೂಡ ಇಲ್ಲದೆ ನೆಮ್ಮದಿಯ ಬದುಕನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನಿಮ್ಮ ಈ 3 ವಿಭಾಗಗಳ ನಿಮ್ಮ ಈ ಸಹಕಾರ ಉಳ್ಳಾಲದ ಜನರೊಂದಿಗೆ ಇರಲಿ ಎಂದು ಹೇಳಿ ಕಡೆಯದಾಗಿ DHO ಅವರನ್ನ ಸಮಯಕ್ಕೆ ಮೊದಲೇ ಕೆಲವು ದಿನ ಮೊದಲೇ ಈಗ ಸನ್ಮಾನ ಮಾಡಿದರು. ಅವರು ಮಾಡಿದ ಸೇವೆಯನ್ನು ಆಗ ಇನ್ನೊಂದು ಸಭೆಯಲ್ಲಿ ಅವರಿಗೆ ಹೇಳಿಕೊಳ್ಳಲಿಕ್ಕೆ ಕಷ್ಟ ಸಾಧ್ಯ ಆಗುವುದು ಎಂಬ ನೆಲೆಯಲ್ಲಿ ಸಿಕ್ಕಿದಂತ ಒಂದು ವೇದಿಕೆಯನ್ನು ಉಪಯೋಗಿಸಿಕೊಂಡು ಇವತ್ತು ಸನ್ಮಾನ ಮಾಡಿದ್ದಾರೆ. ಖಂಡಿತವಾಗಿಯೂ ಇವರ ನಿವೃತ್ತಿ ಅಲ್ಲದಿದ್ದರೂ ಕೂಡ ಇವರು ಸನ್ಮಾನಕ್ಕೆ ಅರ್ಹರು. ಕಾರಣ ಅಂತ ಹೇಳಿದರೆ ಸರ್ಕಾರಿ ಕೆಲಸ ಇರುವಾಗ ಹಂತ ಹಂತವಾಗಿ ಮೇಲೆ ಏರಿದ ತಕ್ಷಣ ಅವರ ಗತ್ತು ಗರ್ವ ಎಲ್ಲ ಮೇಲೆ ಹೋಗ್ತದೆ. ಆದ್ರೆ ನಮ್ಮ ಈ DHO ನಾನು ಬಹಳ ಹಿಂದೆಯಿಂದ ನೋಡ್ತಾ ಇದ್ದೇನೆ, ಯಾವ ರೀತಿ ಗರ್ವ ಇಲ್ಲದೆ ಎಲ್ಲರೊಂದಿಗೆ ಜನಸಾಮಾನ್ಯರಂತೆ ಬೆರೆತು ಈ ಜಿಲ್ಲೆಯ ಒಂದು ಉತ್ತಮ DHO ಆಗಿ ಕೆಲಸ ನಿರ್ವಹಿಸಿದಾಗಿ ನಾನು ಉಳ್ಳಾಲದ ಜನತೆಯ ಪರವಾಗಿ ಕೂಡ ಅವರನ್ನು ಆರ್ಥಿಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಇಂತಹ ಕಾರ್ಯಕ್ರಮ ಹೆಚ್ಚು ಹೆಚ್ಚಾಗಿ ಈ ಪರಿಸರದ ಜನರಿಗೆ ಆರೋಗ್ಯದ ಮಟ್ಟದ ಸೇವೆಯನ್ನು ಉತ್ತಮವಾದಂತಹ ನೀಡಲಿಕ್ಕೆ ಈ ಆರೋಗ್ಯ ಸಮುದಾಯ ಕೇಂದ್ರವು ಕಾರಣವಾಗಲಿ ಅಂತ ಹೇಳಿ ಉಳ್ಳಾಲದ ಜನತೆ ಹೆಚ್ಚು ಹೆಚ್ಚಿನ ಪ್ರಯೋಜನವನ್ನು ಇಲ್ಲಿ ಬಂದು ಪಡೆಯಬೇಕು. ಸರ್ಕಾರಿ ಆಸ್ಪತ್ರೆಯ ಒಂದು ದೂಷಣೆ, ಒಂದು ಕೆಳಮಟ್ಟದ ನೋಟ ಯಾರಿಗೂ ಬೇಡ. ಇವತ್ತು ಇದರ ಒಳಗೆ ನಾನು ಹೋಗಿ ಬಂದೆ. ಆ ಒಂದು ಸುಂದರವಾದ ಕಟ್ಟಡ ಡಾಕ್ಟರ್ ಹರೀಶ್ ಅವರು ಹೇಳಿದ ಹಾಗೆ ಒಂದು ಖಾಸಗಿ ಆಸ್ಪತ್ರೆಗೆ ಕಮ್ಮಿ ಇಲ್ಲದ ರೀತಿಯಲ್ಲಿ ಈ ಕಟ್ಟಡ ನಿರ್ಮಾಣ ಆಗಿದೆ. ಇದಕ್ಕಾಗಿ ನಾನು ಮಾಜಿ ಸಚಿವರಾದ UT ಖಾದರ್ ಅವರನ್ನು ಕೂಡ ಅಭಿನಂದಿಸಿ ಅತಿ ಶೀಘ್ರದಲ್ಲಿ ಮುಖ್ಯ ದ್ವಾರವನ್ನ ತೆರೆಯುವಂತಹ ಕಾಲ ಬರಲಿ. ಆ ಮೂಲಕ ಈ ಉಳ್ಳಾಲದ ಜನತೆಗೆ ಸಂಪೂರ್ಣವಾದ ಆರೋಗ್ಯದ ಭಾಗ್ಯ ಬರುತ್ತದೆ ಎಂದು ಹಾರೈಸಿ ಈ ನಿಟ್ಟಿನಲ್ಲಿ ಈ ಯುನಾನಿ ಕೂಡ ಒಂದು ಉತ್ತಮವಾದ ಪದ್ಧತಿ. ನಾನು ನನ್ನ ಅನಿಸಿಕೆ ನಿಮ್ಮಲ್ಲಿ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ನಾನು ಇಲ್ಲಿ ಬಂದು ತೊಕ್ಕುಟಿಗೆ ಬಂದು 7 ವರ್ಷ ಆಗ್ತಾ ಇದೆ. ಅದ್ರ ಮುಂಚೆ ನನಗೆ ಯುನಾನಿ ಏನಂತ ಗೊತ್ತೇ ಇರ್ಲಿಲ್ಲ. ನಮ್ಗೆ ಹೆಚ್ಚು ಆಯುರ್ವೇದಿಕ್, ಹೋಮಿಯೋಪತಿಗೆ ನನಗೆ ಗೊತ್ತಿತ್ತು, ಅಲೋಪತಿಗೆ ಗೊತ್ತಿತ್ತು, ಈ ಯುನಾನಿ ಅಂತ ಗೊತ್ತಿಲ್ಲ. ಈ 6 ವರ್ಷದ ಮುಂಚೆ ನನಗೆ ಒಂದು ಕೆಮ್ಮು ಶುರುವಾಯಿತು. ನಾನು ಎಷ್ಟು ಕಡೆ ಡಾಕ್ಟರ್ ಹತ್ರ ಹೋಗಿದಂತಿಲ್ಲ. ಮೇಡ್ ಬಿ ನಾನು ಕ್ಲಿನಿಕ್ಗೆ ಹೋಗಿದ್ದೇನೆ, ಅವ್ರು ಕಂಕನಾಡಿ ಹಾಸ್ಪಿಟಲ್ಗೆ ಹೋಗಿದ್ದೇನೆ. 8 days ನಾನು ಅಡ್ಮಿಟ್ ಕೂಡ ಆಗಿದ್ದೆ. ನನಗೆ ಯಾವ ತರದ ಸಿರಪ್ ಕೊಟ್ಟರು ಎಲ್ಲ ತಗೊಂಡೇನೆ. ಸಿಸ್ಟರ್ಸ್ ನಾವು ಎಂತ ಸಿರಪ್ ಕೊಟ್ಟರು ತಗೊಳ್ತಾ ಇದ್ದೇನೆ. ಅದು ಅಷ್ಟು ಒಂದು ಕೆಮ್ಮು ಇಟ್ಟಿತ್ತು. ಕೆಮ್ಮು ಬರುವಾಗ ಕಣ್ಣು ಬಾಯಲ್ಲೆಲ್ಲ ನೀರು ಬರ್ತಿತ್ತು. ಎಲ್ಲ ಸಿಸ್ಟರ್ಸ್ ನನ್ನ ಅನ್ಕೊಂಡಷ್ಟು ಪಾಪ ಕಾಣ್ತಿತ್ತು. ಆದ್ರೆ ಏನು ಮಾಡಿದ್ರು ಕೆಮ್ಮು ನಿಲ್ತಾ ಇಲ್ಲ. ಲಾಸ್ಟ್ ನನ್ನ ಫ್ರೆಂಡ್ ಸಿಸ್ಟರ್ ಇದ್ರು, ಅವರು ಹೇಳಿದ್ರು ಒಂದು ದಿವಸ ನನ್ನ ನೋಡಿ ಕೆಮ್ತಾ ಇರುವಾಗ, ನೀನು ಏನ್ ಮಾಡ್ತೀಯ ಅಂತ, ನೀನು ಹೋಗಿ ನನ್ ಜೊತೆ ಬಾ ಅಂತ. ಯುನಾನಿ ಅಂತ ಇದೆ. ನಾನು ಯುನಾನಿ ಅದ್ರೆ ಅಂತಾನೆ, ನೀನು ಬಾ ನನಗೆ ಹೇಳಿ ಕೊಡ್ತೇನೆ. ಆವಾಗ ನನಗೆ ಅವರು ಕರ್ಕೊಂಡು ಹೋದದ್ದು ಈ ನಮ್ಮ ಡಾಕ್ಟರ್ ಹತ್ರ. ಇವತ್ತು ನನಗೊಂದು ಭಾಗ್ಯ, ಅವರ ಹತ್ರ ಕೂತ್ಕೊಳ್ಳಿಕ್ಕೂ ನನಗೆ ಭಾಗ್ಯ ಸಿಕ್ಕದೆ ಸ್ಟೇಜ್ ಅಲ್ಲಿ. ಅವರು ಒಂದು ಮೆಡಿಸಿನ್ ಕೊಟ್ಟರು. ಆ ಒಂದು ಕೋರ್ಸ್ ತಗೊಂಡೆ. ಅದರ ನಂತರ ಆ ಒಂದು ಕೆಮ್ಮು ನನಗೆ ಬರಲೇ ಇಲ್ಲ. ಮುಂಚಿನ ಕಾಲದಲ್ಲಿ ಪ್ರಿಯರೇ, ನಾವು ಏನು ನಮ್ಗೆ ಸಿಕ್ನೆಸ್ ಇದ್ರು ನಾವು ಹೋಗುದಿದ್ದು ಒಂದೇ ಡಾಕ್ಟರ್. ಈಗಿನ ಕಾಲದಲ್ಲಿ ನಮ್ಗೆ ಕಣ್ಣು ನೋವಿದ್ದರೆ ಆಪ್ಥಮಾಲಜಿಸ್ಟ್ ಹೋಗ್ತೇವೆ, ಚರ್ಮ ರೋಗ ಇದ್ದರೆ ಡರ್ಮಟಾಲಜಿಸ್ಟ್ ಹೋಗ್ತೇವೆ, ಗರ್ಭಕೋಶದ ಗೈನಕಾಲಜಿಸ್ಟ್ ಹೋಗ್ತೇವೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗೆ ಕಳಿಸ್ತೇವೆ.
ಹೇಳ್ತಾರೆ. ಆದ್ರೆ ನನಗೆ ಎಂತೆಲ್ಲ ಸಿಕ್ನೆಸ್ ಬಂದ್ರೆ ನಾನು ಅವರ ಹತ್ರ ಹೋಗೋದು. ತಲೆ ಕೂದಲು ಉದುರ್ತಿತ್ತು, ಅವರ ಹತ್ರ ಹೋದ್ರೆ ಸರಿ ಆಯ್ತು. ನನಗೆ ಹೊಟ್ಟೆ ಪ್ರಾಬ್ಲಮ್ ಇತ್ತು, ಅವರ ಹತ್ರ ಹೋದ್ರೆ ಸರಿ ಆಯ್ತು. ನಾನು ಮಾತ್ರ ಅಲ್ಲ, ನನ್ನ ಜೊತೆ ಸಿಸ್ಟರ್ ಇದ್ದಾರೆ, ಅವರು ನಾವೆಲ್ಲ ಇವರ ಪೇಷಂಟ್ಗಳು. ಆಕ್ಚುಲಿ ನನ್ನ ಮಕ್ಕಳಿದ್ದಾರೆ, ನಾನು ಸೇಮ್ಸ್ ಬೆಸ್ಟ್ ನಲ್ಲಿ HM ಇದ್ದೇನೆ. ನಾನು ತುಂಬಾ ಮಕ್ಕಳು ಸಿಕ್ಕಿದ್ರು, ಅಂದ್ರೆ ಅವರಿಗೆ ಕ್ರಾನಿಕಲ್ ಸಿಕ್ನೆಸ್ ಇತ್ತು. ನಾನು ಇವರ ಹತ್ರ ಕಳಿಸಿದ್ದೆ, ಅವರು ಸರಿಯಾಗಿದ್ದಾರೆ. ನನ್ನ ಅಪ್ಪ ಅಮ್ಮನನ್ನು ಕೂಡ ನಾನು ಅಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೇನೆ. ಸೊ ನನಗೆ ಒಂದು ಯುನಾನಿಗೆ ಕ್ಲೋಸ್ ರಿಲೇಶನ್ಶಿಪ್ ಇದೆ. ಆದ್ದರಿಂದ ನನಗೆ ಒಂದು ಎಕ್ಸ್ಪೀರಿಯನ್ಸ್, ನಾನು ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚಿಕೆ ಕೊಡ್ತಾ ಎಲ್ಲರಿಗೂ ನನ್ನ ವಂದನೆಗಳು. ಹಾಗೂ ಇವತ್ತು ಈ ಶಿಬಿರವನ್ನು ಇಲ್ಲಿ ಏರ್ಪಡಿಸಲು ಕಾರಣರಾದಂತೆ ಎಲ್ಲರಿಗೂ ನನ್ನ ಶುಭ ವಂದನೆಗಳು. ಪ್ರಭುವಾದ ಜಗದೊಡೆಯನಿಗೆ ಗುಣಗಾನ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಅದ್ದೂರಿಯಿಂದ ಸಂಯೋಜಿಸಲು ಸಹಕರಿಸಿದ ಹೆಲ್ಪ್ ಇಂಡಿಯಾ ಸಂಘಟನೆಯ ಉಳ್ಳಾಲ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸಂಘಟನೆಯೊಂದಿಗೆ ಕೈಜೋಡಿಸಿದ ಹಾಗೂ ಸಹಕಾರ ನೀಡಿದ ನುಸ್ರತುಲ್ ಇಸ್ಲಾಂ ಅಸೋಸಿಯೇಷನ್, ಕರ್ಮನ್ನೂರು ಸ್ಪೋರ್ಟ್ಸ್ ಕ್ಲಬ್, ರಾಣಿ ಹಬ್ಬಕ ಯುವಕ ಮಂಡಲಗಳ ಎಲ್ಲ ಅಧ್ಯಕ್ಷರುಗಳು ಹಾಗೂ ಇದರ ಸದಸ್ಯರುಗಳು, ಇಲ್ಲಿ ವಾಲಂಟಿಯರ್ಗಳಾಗಿ ಕಾರ್ಯನಿರ್ವಹಿಸಿದ ಎಲ್ಲ ಸಹೋದರ ಸಹೋದರಿಯರು, ಯುನಾನಿ ದಿನಾಚರಣೆಯ ಅಂಗವಾಗಿ ಎಲ್ಲ ಯುನಾನಿ ವೈದ್ಯಾಧಿಕಾರಿಗಳು, ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮತ್ತು ಹೆಲ್ಪ್ ಇಂಡಿಯಾ ಫೌಂಡೇಶನ್ ಜಂಟಿ ಆಶ್ರಯದಲ್ಲಿ 4ನೇ ರಾಷ್ಟ್ರೀಯ ಯುನಾನಿ ದಿನಾಚರಣೆ 2020ರಂದು ರಾಣಿ ಹಬ್ಬಕ್ಕೆ ಯುವಕ ಮಂಡಲ ಹಾಗೂ ಕರ್ಮನ್ನೂರು ಸ್ಪೋರ್ಟ್ಸ್ ಕ್ಲಬ್, ನಸ್ರತುಲ್ ಇಸ್ಲಾಂ ಅಸೋಸಿಯೇಷನ್, ಈ 3 ಜಂಟಿ ಸಂಸ್ಥೆಯ ವತಿಯಿಂದ ಯುನಾನಿ ಹಾಗೂ ಇಜಾಮ ಚಿಕಿತ್ಸಾ ಸಮಾರಂಭವನ್ನು ದಕ್ಷಿಣ ನಮ್ಮ ಎಲ್ಲ ಸದಸ್ಯರು ಒಟ್ಟುಗೂಡಿಸಿ ಇಂದು ನಮ್ಮ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ನಮ್ಮ ಉಳ್ಳಾಲದ ಹೃದಯ ಭಾಗದಲ್ಲಿ ಇರುವಂಥ ಉಳ್ಳಾಲ ಗೌರ್ಮೆಂಟ್ ಹಾಸ್ಪಿಟಲ್ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಮತ್ತು ನಮ್ಮ ಇತರ 3 ಹಬ್ಬಕ್ಕ, ನಮ್ಮ ರಾಣಿ ಹಬ್ಬಕ್ಕ ಯುವಕ ಮಂಡಲದ, ಅದೇ ರೀತಿ ಇನ್ನೂ 2 ಒಟ್ಟಿಗೆ ಸೇರಿ ನಾವು 3 ಜನರು ಒಂದು ಜಂಟಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದು ಯಶಸ್ವಿಯಾಗಿದೆ. ಇವತ್ತು ಸುಮಾರು 3 ಹೆಸರನ್ನು ನಾವು ನೋಂದಾವಣೆ ಮಾಡಲಿಕ್ಕೆ ಮೊದಲೇ ರಿಜಿಸ್ಟ್ರೇಷನ್, ನಾವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಇದನ್ನು ರಿಜಿಸ್ಟ್ರೇಷನ್ ಮಾಡಿಸಿದ್ದೇವೆ. ನಮಗೆ ಸುಮಾರು ಇಲ್ಲಿ 300ಕ್ಕಿಂತ ಹೆಚ್ಚು ನಂಬರ್ ಫೋನ್ ಬಂದಿದೆ, ಕರೆ ಬಂದಿದೆ, ನಮಗೆ ಬೇಕಂತ ಹೇಳಿ. ಇದರಲ್ಲಿ ಜನರು ತುಂಬ ಆಸಕ್ತಿ ಇದ್ದಾರೆ. ಈ ನೆಕ್ಸ್ಟ್ ಇನ್ಶಾಅಲ್ಲಾ ನಾವು ಮತ್ತು ಇವರು ಒಟ್ಟಿಗೆ ಸೇರಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡುತ್ತೇವೆ. ಇವಾಗ ಇದು ಆದಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಒಳ್ಳೆ ರೀತಿಯಲ್ಲಿ ಇದು ಕಾರ್ಯಕ್ರಮ ಆಗಿದೆ ಅಂತ ಹೇಳಿ ನಾನು ಕೇಳುತ್ತೇನೆ.